ನಾವು ದೊಡ್ಡದು ಮಾತಾಡ್ತೇವೆ ಭಾರತಕ್ಕೆ, ಹಾಗೆ ನಾವು ಹೇಳಿದ್ದೆಲ್ಲ ಆರ್ಡರ್ ಆಗ್ತದೆ, ಅವರು ಹೆದರ್ತಾರೆ. LPG ಸಿಲಿಂಡರ್ ಫೋನ್ ಮಾಡಿದ ಕೂಡಲೇ ನಮ್ಮ ಕಂಟೈನರನ್ನು ಬಿಟ್ಟರು. ಎಲ್ಲಿದೆ ಕಂಟೈನರ್ ಬಿಟ್ಟರು? ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು BJP ಒಪೋಸಿಷನ್ ಇದ್ರೆ BJP ಅವರೆಲ್ಲ ಸಿಲಿಂಡರನ್ನು ಹೆಗಲಲ್ಲಿ ಹಿಡ್ಕೊಂಡು ರೋಡಲ್ಲಿ ನಡೀತಾ ಇದ್ರು. ಯಾಕೆ ನೀವು ಸುಮ್ಮನೆ ಇದ್ರಿ ಕಾಂಗ್ರೆಸ್ನವರು? ನಿಮಗೇನು ಬರಲಿಕ್ಕೆ ಆಗೋದಿಲ್ಲ ಬೀದಿಗೆ. ಕೊಡೋದಿದ್ದರೆ ನಾವು ಬೀದಿಗೆ ಇದೀವಿ ಅಂತ ಕೆಲಸ. ಮಾಧ್ಯಮದಲ್ಲಿ ಒಂದು ಮಾಹಿತಿ ಕೊಡೋದು, ಪ್ರಾಕ್ಟಿಕಲ್ ಆಗಿ ನಡೆಯುವಂಥದ್ದು ಫುಲ್ಲು ತದ್ವಿರುತ್ತಾ ಇದೆ. ಬಾಕಿ ಇದ್ದದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೊರಟಿದ್ದಾರೆ. ಹೋಟೆಲ್ ನಾವು ಟ್ಯಾಕ್ಸ್ ಕಟ್ಟಿದ್ದಿಲ್ಲ, ಟ್ಯಾಕ್ಸ್ ಕಟ್ಟಿದ್ರೆ ದೇಶ ನಡೆಯುತ್ತಾನೆ. ಮತ್ತು ಗ್ಯಾಸ್ ಕೊಡೋ ಜವಾಬ್ದಾರಿ ಯಾರು? ನಾವು ಎಲ್ಲಿಗೆ ಹೋಗೋದು? ಕೇಂದ್ರ ಸರ್ಕಾರದ ವೈಫಲ್ಯ ಇದು. ಗ್ಯಾಸ್ ಇದ್ದು ಡೊಮೆಸ್ಟಿಕ್ ಸಿಲಿಂಡ್ರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ, ಸರಿಯಾದ ಸರಬರಾಜುಗಳು ಆಗ್ತದೆ. ಅದರಲ್ಲೂ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. 28 ದಿವಸದ ಒಳಗೆ ಬುಕ್ ಮಾಡಬೇಕು ಒಂದು ಸಿಲಿಂಡರ್ ತಗೊಂಡ ನಂತರ. ಆನಂತರ 4-5 ದಿವಸದಲ್ಲಿ ಡೆಲಿವರಿ ಕೊಡ್ತದೆ. ಅದು ಸಾಕಾಗ್ತದೆ ಎಲ್ರಿಗೂ. ಅದರಲ್ಲಿ ಪ್ಯಾನಿಕ್ ಬುಕ್ಕಿಂಗ್ ಅಂತ ಹೇಳ್ತಾರೆ. ಎಲ್ಲರೂ ಹೆದರಿ ಗ್ಯಾಸ್ ಸಿಗ್ತದಾ ಇಲ್ಲೋ ಅಂತ ಹೇಳಿಬಿಟ್ಟು ಎಲ್ಲ ಬೇಗ ಬುಕ್ ಮಾಡಲಿಕ್ಕೆ ಹೊಡೆದೆ. ಅದಕ್ಕೆ ವೆಬ್ಸೈಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಆದರೆ ಯಾರಿಗೂ ಕನ್ಸ್ಯೂಮರ್ಗೂ ಅಂದರೆ ತೊಂದರೆ ಆಗಲಿಲ್ಲ. ಆದರೆ ಇವತ್ತು ನಮ್ಮ ಹೋಟೆಲ್ ಮಾಲಕರಿಗೆ, ಬೇರೆ ಕಡೆ ಕ್ಯಾಟ್ರಿಂಗ್ ಮಾಡೋರಿಗೆ, ಮತ್ತು ಹಾಸ್ಟೆಲ್, ನಿಮಗೆ ಗೊತ್ತಿರ್ಬೋದು, ಮೆಡಿಕಲ್ ಕಾಲೇಜು ಹಾಸ್ಟೆಲು, ಇಂಜಿನಿಯರಿಂಗ್ ಕಾಲೇಜು ಹಾಸ್ಟೆಲು, ಆನಂತರ ಕೆಲವು ಮೆಸ್ಗಳನ್ನು ನಡೆಸಿರುವಂಥವರು, ಇವರೆಲ್ಲ ಹೋಟೆಲ್ಗಳನ್ನ ಉದ್ಯಮ ಮಾಡುವಂಥವರು, ಇವರಿಗೆಲ್ಲ ತುಂಬ ತೊಂದರೆ ಆಗಿದೆ. ನಮ್ಮ ಕೇಂದ್ರ ಸರ್ಕಾರದ ಇದು ಜವಾಬ್ದಾರಿಯಲ್ಲಿರುವಂಥ ವ್ಯವಸ್ಥೆ. ನಮ್ಮ ಕೇಂದ್ರ ಸರ್ಕಾರದ ಇಂಧನ ಸಚಿವರು ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ, ದೆರ್ ಈಸ್ ನೋ ಶಾರ್ಟೇಜ್ ಆಫ್ LPG ಇನ್ ಇಂಡಿಯಾ. ಅಪ್ರಿಷಿಯೇಟ್. ಅಲ್ಲ, ಎಲ್ಲಿದೆ ಸ್ವಾಮಿ? ಎಲ್ಲಿದೆ ಅಂತ ನಾನು ಕೇಳೋದು. ನಾನು 3 ಕಡೆ ನನ್ನ ಅಧೀನದಲ್ಲಿ 3 ಗ್ಯಾಸ್ ಏಜೆನ್ಸಿ ಇದೆ. ಒಂದಲ್ಲ 3 ಇದೆ ನನ್ನ ಹತ್ರ. ನಾನು MLA ಆದ ಮೇಲೆ ಮಾಡಿದ್ದಲ್ಲ, ಹಿಂದೆ 20 ವರ್ಷ. ಇನ್ನೆಲ್ಲಾದರೂ ನಿಮ್ಮ ಮಾಧ್ಯಮದಲ್ಲಿ ನೋಡಿ MLA ಆಗಿ 3 ಗ್ಯಾಸ್ ಏಜೆನ್ಸಿ ಮಾಡಿದ್ದೆ ಅಂತ ಅದು ಬರೆಯೋದು ಬೇಡ. ಇದು ಹಿಂದೆಯೇ ಮಾಡಿಕೊಂಡು ಬಂದದ್ದು. ಎಲ್ಲಿಯೂ ಕೂಡ ನಾವು 600, 700, 1000 ಕಮರ್ಷಿಯಲ್ ಸಿಲಿಂಡರನ್ನು ಮಾಡ್ತಿದ್ವಿ. ಎಲ್ಲಿಯೂ ಕೂಡ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಕೊಡಿದೆ, ಸುಳ್ಯದಲ್ಲಿ ನಮ್ಮ KVG ಸಂಸ್ಥೆ ಇದೆ. ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಡೆಂಟಲ್ ಕಾಲೇಜ್ ಇದೆ. ಇವರಿಗೆಲ್ಲ ಊಟ ಎಲ್ಲಿಂದ ಕೊಡೋದು? ಹೇಗೆ ಕೊಡ್ತಾರೆ ಊಟ? ಮಕ್ಕಳು ಪಕ್ಕದ ಹೋಟೆಲ್ಗೆ ಹೋಗಿದ್ರೆ ಹೋಟೆಲ್ ಬಂದಾಗಿದೆ, ಬೇರೆ ಕಡೆ ಎಕ್ಸಾಮ್ ನಡೀತಾ ಇದೆ, ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದ ಕೊಡೋದು ಅಂತ ಹೇಳ್ತಾರೆ. ನಾವು ಕಂಪನಿಯವರಿಗೆ ನಾನೆಲ್ಲ IOC, HPCL, BPCL 3 ಕೇಂದ್ರ ಅಧೀನದಲ್ಲಿರುವಂಥ 3 ಕಂಪನಿಯ ಸ್ಟೇಟ್ ಹೆಡ್ಗಳಿಗೆ ಮಾತಾಡಿದ್ದೀನಿ. ನೋಡಿ, ನೀವು ದಯಮಾಡಿ ಇವರಿಗೆಲ್ಲ ಗ್ಯಾಸ್ ಕೊಡುವಂಥ ಕರ್ತವ್ಯ ನಿಮ್ಮದು. ಇಲ್ಲದಿದ್ದರೆ ಡೊಮೆಸ್ಟಿಕ್ ಸಿಲಿಂಡರನ್ನು ಕೊಡಲಿಕ್ಕೆ ಪರ್ಮಿಷನ್ ಮಾಡಿ. ಅವರೇನೋ ಕದ್ದು ಮಾರುವವರಲ್ಲ. ಹೋಟೆಲ್ನವರು ಟ್ಯಾಕ್ಸ್ ಕಟ್ಟೋದಿಲ್ವಾ? ನಾನು ಕೇಳೋದು, ಹೋಟೆಲ್ನವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ವಾ? ಟ್ಯಾಕ್ಸ್ ಕಟ್ಟೋದಿಲ್ವಾ? ಒಂದು ಇಡ್ಲಿ ತಿಂದರೆ ನಿಮಗೆ ಟ್ಯಾಕ್ಸ್ ಕಟ್ಟೋದಿಲ್ವಾ? ಮತ್ತು ಗ್ಯಾಸ್ ಕೊಡೋ ಜವಾಬ್ದಾರಿ ಯಾರು? ಮನೆಯಲ್ಲಿ ಗ್ಯಾಸ್ ತಂದು ಹೋಟೆಲಲ್ಲಿ ಅಡುಗೆ ಮಾಡಲಿಕ್ಕೆ ಆಗ್ತದೆ? ಇದೆಲ್ಲ ತಪ್ಪು. ಒಂದು ಕಡೆ ಈ ರೀತಿ ಮಾಹಿತಿಯನ್ನು ಕೊಡೋದು, ಇನ್ನೊಂದು ಕಡೆ ಈ ರೀತಿ. ಇನ್ನೊಂದು, ನಾವು ಇಡೀ ಭಾರತ ದೇಶದ ಜನರು ಆಲೋಚನೆ ಮಾಡುವಂಥ ಒಂದು ಸಂಗತಿ ಅಂತ ಹೇಳಿದರೆ, ವಾರಗಾಗಿರೋದು ಅಮೇರಿಕಾ, ಇಸ್ರೇಲ್, ಇರಾನ್ಗೆ ಆಗಿರುವಂಥದ್ದು, ಜಲಸಂಧಿ ವಿಚಾರದಲ್ಲಿ ಆಗಿರುವಂಥದ್ದು. 2 ದಿವಸ ಅಲ್ಲಿ ವಾರ ಆಗೋಗ ಇಲ್ಲಿ ಮರು ದಿವಸನೇ ಗ್ಯಾಸ್ ಶಾರ್ಟೇಜ್. ಎಲ್ಲಾದರೂ ಭಾರತ ಯುದ್ಧದ ಪರಿಸ್ಥಿತಿ ಬಂದರೆ ನಮ್ಮ ಪರಿಸ್ಥಿತಿಯಲ್ಲಿ ಇರ್ಬೋದು ಅಂತ ನಾವು ಒಂದು ಆಲೋಚನೆ ಮಾಡಬೇಕು. ನಮ್ಮ ಹತ್ರ ಸ್ಟಾಕ್ ಇಲ್ಲೋ? ನಾವು ದೊಡ್ಡದು ಮಾತಾಡ್ತೇವೆ ಭಾರತಕ್ಕೆ, ಹಾಗೆ ನಾವು ಹೇಳಿದ್ದೆಲ್ಲ ಆರ್ಡರ್ ಆಗ್ತದೆ, ಇನ್ನೊಂದು ಆಗ್ತದೆ, ಅವರು ಹೆದರ್ತಾರೆ. ಇಲ್ಲಿ LPG ಸಿಲಿಂಡ್ರ್ ಫೋನ್ ಮಾಡಿದ ಕೂಡಲೇ ನಮ್ಮ ಕಂಟೈನರನ್ನು ಬಿಟ್ಟರು. ಎಲ್ಲಿದೆ ಕಂಟೈನರ್ ಬಿಟ್ಟದ್ದು? ಬಿಡಲಿ, ಒಳ್ಳೆಯದು. ನಮಗೆ ಎಷ್ಟೋ ಜನ ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ಹೇಳಿದರು, ನೀವು ನೋಡಿ, ಇದೇ ಪರಿಸ್ಥಿತಿಯಲ್ಲಿ ಎಲ್ಲಾದರೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು BJP ಒಪೋಸಿಷನಲ್ಲಿದ್ದರೆ ಇವತ್ತು BJP ಅವರೆಲ್ಲ ಸಿಲಿಂಡ್ರನ್ನು ಹೆಗಲಲ್ಲಿ ಹಿಡ್ಕೊಂಡು ರೋಡಲ್ಲಿ ನಡೀತಾ ಇದ್ರು, ಡಬ್ಬ ಅಂತ ಹೇಳ್ಕೊಂಡು. ನಾವು ಹಾಗೆ ಮಾಡೋದಿಲ್ಲ. ನನ್ನ ಹತ್ರ ಎಷ್ಟೋ ಜನ ಹೇಳಿದ್ರು, ಯಾಕೆ ನೀವು ಸುಮ್ಮನೆ ಇದ್ದೀರಿ ಕಾಂಗ್ರೆಸ್ನವರು? ನಿಮಗೇನು ಬರಲಿಕ್ಕೆ ಆಗೋದಿಲ್ಲ ಬೀದಿಗೆ. ನಮಗೆ ನಮ್ಮ ಹೃದಯ ಅನ್ನೋದು ಇದೆ. ನಮ್ಮ ದೇಶಕ್ಕೆ ವಿಚಾರ ಬಂದಾಗ ನಾವು ದೇಶದ ಪರವಾಗಿ, ಈ ದೇಶಕ್ಕೆ ಬೇರೆ ವಾರ ಆಗುವಾಗ ನಾವು ಸ್ಟ್ರೈಕ್ ಮಾಡೋದು ಸರಿಯಲ್ಲ. ನಮ್ಮ ಮನಸ್ಸಿಗೆ ಅದು ನಾವು ಒಪ್ಪುವಂಥದ್ದಲ್ಲ. ಅದಕ್ಕಾಗಿ ನಾವು ಮಾತ್ರ ಮಾತಾಡೋದೇ ಕೂತ್ಕೊಂಡಿರುವಂಥದ್ದು. ಸ್ಟ್ರೈಕ್ ಮಾಡಿ ಅಚೀವ್ ಮಾಡ್ತೇನೆ ಅಂತಲ್ಲ, ಅದರ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಾರೆ. ಅದಕ್ಕಾಗಿ ನಾವು 1 ವಾರದ ಗಡುವನ್ನು ಕೊಟ್ಟಿದ್ದೀವಿ. ನಾಡಿದ್ದು 29ನೇ ತಾರೀಕುವರೆಗೆ
ಅಧಿಕಾರಿಗಳು ಏನು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ LPG, BPC, IOC ಇವರು ಹೋಟೆಲ್ಗೆ ಬೇಕಾಗುವಂಥದ್ದು, ಹಾಸ್ಟೆಲ್ಗೆ ಬೇಕಾಗುವಂಥದ್ದು, ಕ್ಯಾಟ್ರಿಂಗ್ ಮಾಡಬೇಕಂತವ್ರಿಗೆ ಎಲ್ರಿಗೂ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೊಡಬೇಕು. ಕೊಡೋದಿದ್ದರೆ ನಾವು ಬೀದಿಗೆ ಇಳಿಯುವಂಥ ಕೆಲಸವನ್ನು ಮಾಡ್ತೀವಿ. ಅವ್ರಿಗೆ ಅಲ್ಲಿವರೆಗೆ ಅವಕಾಶವನ್ನು ಕೊಡ್ತೇವೆ. ಹೋಟೆಲ್ನವ್ರು ಏನು ಮಾಡ್ತಾರೆ ನೀವು ತಿಳ್ಕೊಳ್ಳಿ. ಈಗ ನೀವು ಮನೆ ಬಿಟ್ಟು ಬರ್ತೀರಿ, ಊಟ ಮಾಡಬೇಕು ಬರಲ್ಲ, ಇಲ್ಲಾದರೂ ತಿನ್ನಬೇಕಲ್ಲ ಮನುಷ್ಯ. ಹೋಟೆಲ್ನವನು ಅಂತ ಹೇಳಿದ್ರೆ ಅವನೊಂದು ಕೀಳು ಭಾವನೆಯಲ್ಲಿ ನೋಡುವಂಥದ್ದು, ಅವನು ಉದ್ಯಮ ಮಾಡುವನು ಕೀಳು ಭಾವನೆಯನ್ನು ನೋಡುವಂಥದ್ದು. ಹೋಟೆಲ್ನವನೇನು ಟ್ಯಾಕ್ಸ್ ಕಟ್ಟೋದಿಲ್ವ? ಈ ಟ್ಯಾಕ್ಸ್ ಕಟ್ಟೋದ್ರೆ ಈ ದೇಶ ನಡೆಯುತ್ತಾನೆ. ಕೀಳು ಭಾವನೆ ಅಂತ ರಿಯಲ್ ಎಸ್ಟೇಟ್ ಮಾಡಿದ್ರೆ ಕೀಳು ಮನೋಭಾವನೆ ಇದೆಲ್ಲ ಇರಬಾರ್ದು. ಅವರಿಗೂ ನ್ಯಾಯ ಇದೆ, ಅವರಿಗೂ ಅದಕ್ಕೆ ಹಕ್ಕಿದೆ ಕೇಳುವಂಥದ್ದು. ಅದನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು. ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು, ಮಾಧ್ಯಮದಲ್ಲಿ ಒಂದು ಮಾಹಿತಿ ಕೊಡೋದು, ಪ್ರಾಕ್ಟಿಕಲ್ ಆಗಿ ನಡೆಯುವಂಥದ್ದು ಫುಲ್ಲು ತದ್ವಿರುದ್ಧ ಇದೆ. ಸ್ಟಾಕೇ ಇಲ್ಲ. ಸ್ಟಾಕ್ ಇದ್ದದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೊರಟಿದ್ದಾರೆ. ಸ್ಟಾಕ್ ಕೊಡೋದು ಯಾರ ಕರ್ತವ್ಯ? ನಮ್ಮ ಹತ್ರ 1 ತಿಂಗಳು ಸ್ಟಾಕ್ ನಮ್ಮ ಹತ್ರ LPG ಇಲ್ಲದಿದ್ದರೆ ಎಲ್ಲಾದರೂ ನಾವು ವಾರು ಮಾಡುವಂಥ ಪರಿಸ್ಥಿತಿ ಬಂತು ಅಂತ ತಿಳ್ಕೊಳ್ಳಿ, ನಾವು ಎಲ್ಲಿಗೆ ಹೋಗೋದು? ಈ ದೇಶ ಏನಾದೀತು? ಅದನ್ನೆಲ್ಲ ಅದು ಒಂದು ದೇಶದ ಶಕ್ತಿ ಅಂತ ಹೇಳಿದ್ರೆ ಅದಲ್ವಾ. 1-2 ತಿಂಗಳು ವಾರ ಆದರೂ ಕೂಡ ನಮ್ಮಲ್ಲಿ ನಾವು ಸೆಲ್ಫ್ ಬೇಕಾಗುವಂಥ ವಿಚಾರಗಳು ನಮ್ಮ ಹತ್ರ ಬೇಕು. ಇದು ಕೇಂದ್ರ ಸರ್ಕಾರದ ವೈಫಲ್ಯ, ಇದು ಬೇರೆ ಏನಲ್ಲ. ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋದು, ಇಲ್ಲೊಂದು ಮಾಡುವಂಥದ್ದು. ನಾವು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥದ್ದು ಕೆಲಸ ಅಲ್ಲ. ಇದೇ ಪರಿಸ್ಥಿತಿ ನಾನು ಮೊದಲು BJPಯಲ್ಲಿದ್ದೆ. ಈ ಕಾಂಗ್ರೆಸ್ಗೆ ಬರೋ ಮೊದಲು ನಾನು BJPಯಲ್ಲಿದ್ದೆ. ನಾನು ನಿಮಗೆ ಹೇಳೋದು ಮಾಧ್ಯಮವ್ರಿಗೆ, ಈ ಪ್ರೈವೇಟೈಸ್ ಮಾಡುವಾಗ ನಾವೆಲ್ಲ ಪ್ರೈವೇಟೈಸ್ ಮಾಡುವಾಗ ನಾವು ಸೈಕ್ ಮಾಡಿದ್ದೀವಿ. ಎಂತ ಪ್ರೈವೇಟ್ ಮಾಡಬಾರ್ದು, ಯಾವುದು ಪ್ರೈವೇಟ್ ಮಾಡಬಾರ್ದು ಅಂತ, ಖಾಸಗೀಕರಣ ಮಾಡಬಾರ್ದು ಅಂತ ನಾವು ಸೈಕ್ ಮಾಡಿದ್ವಿ. ಈಗ ಏನಾಯಿತು? ಇವರು ಬಂದು ಮಾಡಿದ್ದು ಅದನ್ನೆಲ್ಲ. ಸುಪ್ರೀಂ ಕೋರ್ಟು, LIC, ರಿಸರ್ವ್ ಬ್ಯಾಂಕು ಇದು ಮುಟ್ಟು ಬಾಕಿಯದನ್ನೆಲ್ಲ ಮಾಡಿ ಹೋಗಿ ಆಯಿತು. ಯಾವುದಿದೆ? ಏರ್ಪೋರ್ಟ್ ಇದೆಯಾ ನಿಮ್ಮ ಕೈಯಲ್ಲಿ? ಯಾವುದಾದ್ರೂ ಪೋರ್ಟ್ ಇದೆಯಾ? ಏರ್ಪೋರ್ಟ್ ಇದೆಯಾ ನಿಮ್ಮ ಕೈಯಲ್ಲಿ? ಯಾವುದಿಲ್ಲ. ಎಲ್ಲ FDI. ಮೊದಲು FDI ಬ್ಯಾನ್, ನೋ FDI ಅಂತ ಎಲ್ಲ ಕಡೆ ಅನೌನ್ಸ್ ಮಾಡಿದ್ವಿ ನಾವು. ಕಾಂಗ್ರೆಸ್ ಅಧೀನದಲ್ಲಿರುವಾಗ ಮನಮೋಹನ್ ಸಿಂಗ್ ಅವರು FDIಯನ್ನು ತಂದದ್ದು. ಯಾವುದೇ ಫಾರಿನ್ ಕಂಪನಿ ಇಂಡಿಯಾದ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಪಾಲಿಸಿ ತಂದರು. ಆನಂತರ ನಾವು ಸೈಕ್ ಮಾಡ್ತಾಯಿದ್ದೀವಿ. ಇವಾಗ ಅದು ಮಾಡಬಾರ್ದು, ಹಾಗಾಯಿತು ಹೀಗಾಯಿತು. ಗ್ಯಾಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಾನು ಹೇಳಬೇಕಂತಿಲ್ಲ. 400 ರೂಪಾಯಿಗೆ ಸಿಗ್ತಿತ್ತು, 1000 ರೂಪಾಯಿ ಕೊಡ್ತಾರೆ. ಅದರಲ್ಲಿ ನಾವು ಅಭಿವೃದ್ಧಿ ವಿಚಾರದಲ್ಲಿ ಏನು ಮಾತಾಡೋದು? ಅದು ಎಲ್ಲೋ ಇತ್ತು. ಇದು ಸಿಸ್ಟಮ್ಸ್ಗಳು ಎಲ್ಲೂ ಹೋಗ್ತಾ ಇದೆ. ಎಲ್ಲ ಅಡ್ವರ್ಟೈಸ್ಮೆಂಟ್ ಮೇಲೆ ನಡೀತದೆ, ಅಲ್ಲ ಪ್ರಾಕ್ಟಿಕಲ್ ಆಗಿ ನಡೀತದೆ. ಈಗ FDI ಹೇಗೆ ನಡೀತದೆ? FDI ಹೇಗೆ ಎಲ್ಲ ಹೋಗಿ ಆಯ್ತಲ್ಲ, ಎಲ್ಲ ಹೋಗಿ ಆಯಿತು. ಈಗ 10-7-8 ವರ್ಷದಲ್ಲಿ ಝೀರೋದಲ್ಲಿದ್ದವನು ಈ ದೇಶದ ನಂಬರ್ 1 ಶ್ರೀಮಂತ. ಐ ಡೋಂಟ್ ನೋ ವೇರ್ ದ ನೇಷನ್ ಇಸ್ ಗೋಯಿಂಗ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.